ಮಂಗಳೂರು ಮಹಾನಗರ ಪಾಲಿಕೆಯ ಖಾಸಗಿ ಬಸ್ ನಿಲ್ದಾಣ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಅಭಿವೃದ್ಧಿಯನ್ನ ಮಾಡಲಾಗುತ್ತಿದೆ. ಬಸ್ ನಿಲ್ದಾಣದಲ್ಲಿ ಅಗತ್ಯ ಕಾಮಗಾರಿಗಳು ಇನ್ನೂ ನಡೆಯದೇ ಇದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆಯಾದರೂ ಜನರ ಬಹುದೊಡ್ಡ ಸಮಸ್ಯೆಯೊಂದಕ್ಕೆ ನಗರ ಪಾಲಿಕೆ ಮುಕ್ತಿ ನೀಡಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಗಬ್ಬು ವಾಸನೆಗೆ ಕಾರಣವಾಗಿ ಜನ ಓಡಾಡಲು ಅಸಹ್ಯ ಪಡುತ್ತಿದ್ದ ಸಮಸ್ಯೆಗೆ ಈಗ ಪರಿಹಾರ ಸಿಕ್ಕಿದೆ. ಶೌಚಾಲಯವಿದ್ದರೂ ಎಲ್ಲೆಂದರಲ್ಲಿ ಮೂತ್ರ ಮಾಡುತ್ತಿದ್ದ ಕಾರಣ ಬಸ್ ನಿಲ್ದಾಣದ ಪರಿಸರ ಗಬ್ಬೆದ್ದು ಹೋಗಿತ್ತು. ಇದೀಗ ಇಲ್ಲಿ ಹೊಸದೊಂದು ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದ್ದು ಪಾಲಿಕೆ ಈ ಸಮಸ್ಯೆಗೆ ಮುಕ್ತಿ ನೀಡಿದೆ. ಜನಸೇವಾ ಫೌಂಡೇಶನ್ NGO ಸಹಾಯದಲ್ಲಿ ಈ ಶೌಚಾಲಯ ನಿರ್ಮಾಣ ಮಾಡಲಾಗಿದ್ದು ಹೈಜಿನಿಕ್ ಮತ್ತು ಹೈಫೈ ಆಗಿ ನಿರ್ಮಿಸಲಾಗಿದೆ. ಹಣ ಕೊಟ್ಟು ಉಪಯೋಗಿಸುವ ಈ ಶೌಚಾಲಯದ ನಿರ್ವಹಣೆಯನ್ನು ಜನಸೇವಾ ಫೌಂಡೇಶನ್ ಮಾಡಲಿದ್ದು ಇದರ ಉದ್ಘಾಟನೆಯನ್ನ ಮೇಯರ್ ಮನೋಜ್ ಕುಮಾರ್ ಅವರು ಮಾಡಿದ್ದಾರೆ. ಸ್ಥಳೀಯ ಕಾರ್ಪೊರೇಟರ್ ದಿವಾಕರ್, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಕಾರ್ಪೊರೇಟರ್ ವೀಣಾ ಮಂಗಳ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 46 ಈ ಕಂಟೋನ್ಮೆಂಟ್ ವಾರ್ಡ್ ಏನಿದೆ ಮಂಗಳೂರಿನ ಹೃದಯ ಭಾಗ. ಇಲ್ಲಿ ಹೆಚ್ಚಾಗಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ಒಂದೇ ಕಡೆಯಲ್ಲಿ ಒಂದು ಕಾರ್ಯತಿರುಗುವಂಥ ಈ ಒಂದು ಜಾಗದಲ್ಲಿ ಈ ಜನಸೇವಾ ಫೌಂಡೇಶನ್ ಎಂಬ ಮಿಶ್ರ ಇವರ ಒಂದು ನೂತನವಾದ ಕಾನ್ಸೆಪ್ಟ್ ಅಂದರೆ ಈ PPP ಮಾಡೆಲ್ ಥರನೇ ಅವರೇ ಇನ್ವೆಸ್ಟ್ ಮಾಡಿ ಅದರಿಂದ ಅವರಿಗೆ ಕಲೆಕ್ಷನ್ ಮಾಡುವಂಥ ಒಂದು ವ್ಯವಸ್ಥೆ. ನೂತನವಾಗಿ ಇಲ್ಲಿ ಒಂದು 2 ಶೌಚಾಲಯವನ್ನು ಅವರು ನಿರ್ಮಿಸಿದ್ದಾರೆ. ಇವತ್ತು ಬಹಳ ಸುಸಜ್ಜಿತವಾದ ಒಂದು ಶೌಚಾಲಯ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪರೇಟ್. ಅದೇ ರೀತಿ ವಿಶೇಷವಾಗಿ ಅಂಗವಿಕಲರಿಗೆ ಕೂಡ ಅದರಲ್ಲಿ ಒಂದು ಸಪರೇಟ್ ಅಂದರೆ ಬೇರೆ ಒಂದು ಕೊಠಡಿ ನಿರ್ಮಿಸಿ ಅಲ್ಲಿ ಒಂದು ಶೌಚಾಲಯ ಇರುವಂಥ ಒಂದು ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಅಂಗವಿಕಲರಿಗೆ ಮತ್ತು ಸ್ಟೂಡೆಂಟ್ನವರಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಕೊಡುವಂಥ ಈ ಒಂದು ವ್ಯವಸ್ಥೆಯನ್ನು ಕೂಡ ಅವರು ರೂಪಿಸಿದ್ದಾರೆ. ತುಂಬ ಒಂದು ಒಳ್ಳೆಯ ವ್ಯವಸ್ಥೆಯಾಗಿದೆ. ಇದು 2 ಸುಸಜ್ಜಿತ ಶೌಚಾಲಯವನ್ನು ನಮ್ಮ ಪೂಜಾ ಮೇಯರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಅದನ್ನು ನಿರ್ವಹಿಸುತ್ತಿರುವ ನಮ್ಮ ಮಿಶ್ರಾರವರು ಅಂಗವಿಕಲರಿಗೆ ಮತ್ತು ವಿದ್ಯಾರ್ಥಿಗೆ ಉಚಿತವಾಗಿ ಇದರ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು 2 ಬ್ಲಾಕ್ಗಳು, ಒಂದು ಎಂಟ್ರೆನ್ಸಲ್ಲಿ ಬರುವಂಥ ಏನು ದಕ್ಷಿಣ ಭಾಗದಲ್ಲಿ ಮತ್ತು ಇನ್ನೊಂದು ಎದುರಿನ ಭಾಗದಲ್ಲಿ 2 ಶೌಚಾಲಯದ ಬ್ಲಾಕನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಪೂಜ್ಯ ಮಹಾಪೌರರು ಮತ್ತು ಇಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಅವರ ನೇತೃತ್ವದಲ್ಲಿ ನಡೆದಿದೆ. ಇದು ಕೂಡ PPP ಮಾಡೆಲಲ್ಲಿ ಯಾರು ಜನಸೇವಾ ಟ್ರಸ್ಟಿನವರು ಇದರ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. 2 ಭಾಳ ಉತ್ತಮವಾದಂತಹ ಬ್ಲಾಕನ್ನು ಅಂದರೆ ಮುಂದಿನ ದಿವಸಗಳಲ್ಲಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ಅಂಶಗಳನ್ನು ಇದರಲ್ಲಿ ಅಳವಡಿಸುವುದರಿಂದ ಜನಸಾಮಾನ್ಯರಿಗೆ ಇದರ ಸಂಪೂರ್ಣ ಸೌಲಭ್ಯ ದೊರಕಲಿದೆ.